2023 ಕ್ರಿಕೆಟ್ ಪಂದ್ಯಾಟ ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಿರುವಂತಹ ಪ್ರೊಫೆಸರ್ ರಾಜು ಕೃಷ್ಣ ಸಿ ಮಾನ್ಯ ಕುಲಸಚಿವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸಿದ್ದಾರೆ. ಮತ್ತೋರ್ವ ಅತಿಥಿಯಾಗಿರುವಂತಹ ಡಾಕ್ಟರ್ ನರಸಿಂಹಯ್ಯ ಎನ್, ವಿಶೇಷ ಅಧಿಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕ, ಮಂಗಳೂರು ವಿಶ್ವವಿದ್ಯಾನಿಲಯ. ನಿಮ್ಮನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಇವರಿಗೆ ಮೋಕ್ಷ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸುತ್ತಿದ್ದಾರೆ. ಮೋಕ್ಷ ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ. ಮತ್ತೋರ್ವ ಅತಿಥಿಯಾಗಿರುವಂತಹ ಪ್ರೀತಿ ಮೇಡಮ್ ಕೂಡ ನಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಮೇಡಮ್. ಇವರಿಗೆ ವನಿತಾ ಇವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರತಕ್ಕಂಥ ಯಾದವ ಕೋಣಾಜೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ರಿಜಿಸ್ಟರ್ ವಿಟ್ಲ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ ಸರ್. ಪ್ರಾರ್ಥನೆ ಶ್ರೀಮತಿ ಸವಿತಾ ಕುಮಾರಿ ಮತ್ತು ಶ್ರುತಿ ಇವರಿಂದ. ಜಯ ಹೇ ಸಂವಿಧಾನ ಪಿತ, ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಪ್ರಾರ್ಥನೆಯನ್ನ ನೆರವೇರಿಸಿದಂತ ಶ್ರೀಮತಿ ಸವಿತಾ ಕುಮಾರಿ ಮತ್ತು ಶ್ರುತಿ ಇವರಿಗೆ ಮುಂದಕ್ಕೆ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಗಣ್ಯ ಅತಿಥಿಗಳಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪೋಜ್ವಲನೆ. ಇವತ್ತು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕ್ರೀಡಾಂಗಣದ 400 ಕ್ರೀಡಾಂಗಣದಲ್ಲಿ ಜೈ ಭೀಮ್ ಟ್ರೋಫಿ, ಇದು ನಾವು ವಿಕಲಚೇತನ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ, ಈ ಶಾಲೆಯ ಮಕ್ಕಳಿಗೆ ಅಗತ್ಯ ಇರುವ ಸಾಮಗ್ರಿಗಳನ್ನು ಕೊಡುವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಒಂದು ಯಾವುದೇ ಶುಲ್ಕವಿಲ್ಲದೆ ಈ ಕ್ರಿಕೆಟ್ ಮ್ಯಾಚನ್ನು ಆಡಿಸ್ತಿದ್ದೇವೆ. ಈಗ ಇದು ನಾವು ಕ್ರೀಡೆಯನ್ನು ಮೊದಲ ಬಾರಿಗೆ ಈ ನನ್ನ ನೇತೃತ್ವದಲ್ಲಿ 9ನೇ ಕಾರ್ಯಕ್ರಮ ಈ ತಾಲೂಕು ಉಳ್ಳಾಲ ಹಾಗೂ ಮಂಗಳೂರು ತಾಲೂಕಿನಲ್ಲಿ. ಹಾಗಾಗಿ ನಮ್ಮದು ಪ್ರಥಮವಾಗಿ ಉದ್ದೇಶ ಎಲ್ಲ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಇಲ್ಲಿರುವ ಮಕ್ಕಳು, ಬಡ ಮಕ್ಕಳು ಓದಿ ವಿದ್ಯಾವಂತರಾಗಿ
ಅವರು ಕೂಡ ಮುಂದೆ ಬಂದು ಇಂದಿನ ಮಕ್ಕಳಿಗೆ ಅಥವಾ ಮುಂದಿನ ಮಕ್ಕಳಿಗೂ ಅನುಕೂಲ ಆಗುವಂತೆ ನಾವು ಹೇಗೆ ಅವರಿಗೆ ಹೆಚ್ಚು ಅನುಕೂಲ ಕೊಟ್ಟಿದ್ದೆವು, ಅವರು ಕೂಡ ವಿದ್ಯಾವಂತರಾಗಿ ಇನ್ನೊಂದು ಮಕ್ಕಳಿಗೆ ಅವಕಾಶವನ್ನು ಅವರು ಕೊಡುವ ಬೇಕಾಗಿ. ಮತ್ತು ನೋಡಿ, ಇವತ್ತು ನಾವು ಕ್ರಿಕೆಟ್ ಮ್ಯಾಚ್ ಅಂದಾಗ ಎಲ್ಲ ಆಟಗಾರರು ಇರ್ತಾರೆ. ಅದೇ ನಾವು ಒಂದು ಸಮಾಜ ಸೇವೆ ಮಾಡುವಾಗ ನಮಗೆ ಹೆಚ್ಚಿನ ಜನರು ಸಿಗುವುದಿಲ್ಲ. ಇದು ಒಂದು ನಮ್ಮ ಮುಖ್ಯ ಆಟದು. ಏಕೆಂದರೆ ನಾವು ಅನಿಸಬೇಕು ಮನಸ್ಸಲ್ಲಿ, ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ದುಡಿದ ಇದರಲ್ಲಿ 10% ಆದರೂ ನಾವು ಸಮಾಜಕ್ಕೆ ನಾವು ಕೊಡುಗೆಯಾಗಿ ನೀಡಬೇಕು. ಇದು ಎಲ್ಲರೂ ಇನ್ನು ಮುಂದಕ್ಕಾದರೂ, ಈಗ ನೀವು ನಮಗೆ ಹೇಗೆ ಸಹಕಾರ ಕೊಟ್ಟಿದ್ದೀರೋ, ಇನ್ನು ಮುಂದೆ ನಾವು ಇದಕ್ಕಿಂತ ದೊಡ್ಡ ಮಟ್ಟ ತಾಲೂಕು ಮಟ್ಟದಲ್ಲಿ ನಾವು ಈಗ ಕ್ರೀಡಾಕೂಟವನ್ನು ಆಡಿಸುವ ಇದರಲ್ಲಿ ಇದ್ದೇವೆ. ಈಗ ಅದರದ್ದು ಕೂಡ ನಾವು ಚಿತ್ರಣ ಈಗಾಗಲೇ ರೆಡಿ ಮಾಡಿದ್ದೇವೆ. ನೀವು ಈಗ ಕೊಟ್ಟಂತೆ ಪ್ರೋತ್ಸಾಹವನ್ನು ಇನ್ನು ಮುಂದಕ್ಕೂ ಸಹ ಕೊಡಬೇಕು. ಎಲ್ಲ ಶಾಲೆಯಲ್ಲಿ ಈಗ ನಾವು 2 ಶಾಲೆಯಲ್ಲೂ ನಾವು ಅದರ ಶಾಲೆಯ ಕಾಮಗಾರಿಗೆ ಸರಿ ಮಾಡಿ ಕೊಡಲು ನಾವು ಒಪ್ಪಿಕೊಂಡಿದ್ದೇವೆ. ಅದೀಗ ಬರುವ ತಿಂಗಳು ಕೊನೆಯ ಒಳಗೆ ನಾವು ಅದನ್ನು ಮುಗಿಸಿಕೊಡ್ತೇವೆ, ಆ 2 ಶಾಲೆಯ ಕಾಮಗಾರಿಯನ್ನು. ಆಗ ಕೂಡ ಈ ಕ್ರಿಕೆಟ್ ಇವತ್ತು ಆಡ್ತಿರುವ ಕ್ರಿಕೆಟು ಆಟಗಾರರು ಕೂಡ ಅವತ್ತು ಒಂದು ದಿವಸ ಬಂದು ನಮ್ಮ ಜೊತೆಯಲ್ಲಿ ಆ ಕೆಲಸ ಕಾರ್ಯಕ್ಕೆ ಕೈ ಜೋಡಿಸಬೇಕು, ಆಯಿತಾ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರು ಕೂಡ ಇವತ್ತು ಈಗ ಆನ್ ದ ವೇ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವ ಶ್ರೀ ರಾಜು ಕೃಷ್ಣ ಅವರು ಇದ್ದಾರೆ. ಹಾಗೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಘಟಕದ ಅಧ್ಯಕ್ಷರಾಗಿರುವ ನಮ್ಮ ನರಸಿಂಹ ಸಾರ್ ಕೂಡ ಇದ್ದಾರೆ. ಅವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಇದಕ್ಕೆ ಸಹಕಾರ ಕೊಡ್ತಿರುವ ಶ್ರೀಮತಿ ಪ್ರೀತಿ ಹಾಗೂ ಶ್ರೀಮತಿ ಸವಿತಾ ಕುಮಾರಿ ಹಾಗೂ ಪ್ರಾರ್ಥನೆ ಮಾಡಿರುವ ಅಂತಹ ಶ್ರೀಮತಿ ಶ್ರುತಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಕೂಡ. ಸಮಾಜ ಸೇವೆಯನ್ನು ಮಾಡಬೇಕು, ಮುಂದಕ್ಕೂ ಈ ಕ್ರೀಡಾಕೂಟವನ್ನು ನಡೆಸಬೇಕು ಎನ್ನುವ ಮಾತಿನಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮೊಂದಿಗೆ ಮಾತನಾಡಿದಂಥ ಯಾದವ ಕೋನಾಜೆ ನಿಮಗೆ ವಂದನೆಗಳು ಸರ್. ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಪ್ರೊಫೆಸರ್ ರಾಜು ಕೃಷ್ಣಶ್ರೀ, ಮಾನ್ಯ ಕುಲಸಚಿವರು, ಪ್ರಭಾರ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಲಗಂಗಾ. ಡಾಕ್ಟರ್ ನರಸಿಂಹಯ್ಯನವರೇ, ಯಾದವ್ ಕೋನಾಜಿರವರೇ ಹಾಗೂ ಸಹೋದರಿ ರವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗೆ ನನ್ನ ಈ ಶುಭ ಮುಂಜಾನೆಯ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ, ಜಿಲ್ಲಾ ಪ್ರಧಾನ ಕಚೇರಿ ಬೆಟ್ಲ, ಬಂಟ್ವಾಳ ತಾಲೂಕು, ಇದರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಯಾದವ್ ಕೋನಾಜೆ ಇವರ ನೇತೃತ್ವದಲ್ಲಿ ವಿಕಲಚೇತನ ವಿದ್ಯಾರ್ಥಿನಿಗೆ ಧನ ಸಹಾಯ ನೀಡಲು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಅಗತ್ಯವಿರುವ ಸಾಮಗ್ರಿ ನೀಡುವ ಸಹಾಯಾರ್ಥ ಈ ಒಂದು ನಿಟ್ಟಿನಲ್ಲಿ ಜೈ ಭೀಮ್ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸತಕ್ಕಂಥ ಯಾದವ್ ಕೋನಾಜೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾದವ್ ಕೋನಾಜೆ ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದಂತ ನಿಮ್ಗೆ ಗೊತ್ತಿದೆ. ಅವರು ಯಾವತ್ತೂ ಸದಾ ಹೋರಾಡ್ತಾ ಇರ್ತಾರೆ. ಹಾಗೆ ಇವತ್ತಿನ ಈ ಒಂದು ನೀವು ಈ ಇದರಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ನೋಡಿದರೆ ವಿಕಲಚೇತನ ವಿದ್ಯಾರ್ಥಿಗೆ ಧನ ಸಹಾಯಲು ಯಾವುದು ದೊಡ್ಡ ಪೋಸ್ಟಲ್ಲಿ ಇಲ್ಲ, ಬಟ್ ಅವರು ಚಿಕ್ಕ ಪೋಸ್ಟಲ್ಲಿ ಇದ್ದೂ ಕೂಡ ಈ ಥರ ಒಂದು ಹೆಲ್ಪ್ ಧನ ಸಹಾಯ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ. ತಮಗೆ ಯಾವುದೇ ಸಹಾಯ ಯಾವತ್ತೂ ಇದ್ದರೂ ನಾವು ನಿಮ್ಮ ಜೊತೆಗಿದ್ದೇವೆ. ಅದೇ ಥರ ನೀವು ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ನಾನು ಯಾದವ್ ಕೋನಾಜೆ ಅವರಿಗೆ ಈ ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಇದೇ ಥರ ನೀವು ಮುಂದೆ ಉರಿಯಿರಿ.
ಇದೇ ಥರ ಈ ಜೈ ಭೀಮ್ ಟ್ರಾಫಿ 23 ಏನು ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಅವ್ರದ್ದೇನೋ ಒಂದು ದೊಡ್ಡ ಪ್ಲಾನ್ ಇದೆ ರಾಷ್ಟ್ರ ಇದು ಮಟ್ಟದಲ್ಲಿ. ಅದಕ್ಕೂ ಕೂಡ ನಮ್ಮ ಸಹಸಮ್ಮತ ನನ್ನ ಸಹೋದ್ಯೋಗಿಗಳಾದ ನರಸಿಂಹರು ಮತ್ತು ಇನ್ನು ಪ್ರಶಾಂತ್ ನಾಯ್ಕ ಅವರು, ಡಾಕ್ಟರ್ ಪರಮೇಶ್ವರು ನಮ್ಮೆಲ್ಲರ ಅವ್ರ ಜೊತೆಗೆ ಸಹಾಯ ಇರುತ್ತೆ ಅಂತ ಹೇಳಿ ಈ ಒಂದು ಜೈ ಭೀಮ್ ಟ್ರಾಫಿಗೆ 2023ಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಈ ಒಂದು ಅವಕಾಶಕ್ಕಾಗಿ ವಂದನೆಗಳು. ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಈ ಸುತ್ತಮುತ್ತಲ ಗ್ರಾಮದ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಅನೇಕ ನೌಕರರು ಪ್ರೋತ್ಸಾಹವನ್ನು ನೀಡಿ ಯಾದವರವರ ನೇತೃತ್ವದಲ್ಲಿ ನಡೆಯುತ್ತಿರುವಂಥ ಜೈ ಭೀಮ್ ಟ್ರೋಫಿಗೆ ತಾವೆಲ್ಲ ಸಂಪೂರ್ಣ ಸಹಕಾರವನ್ನು ನೀಡಿರುವಂತಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಜೈ ಭೀಮ್ ಟ್ರೋಫಿಯ ಒಂದು ಶುಭಾಶಯಗಳನ್ನು ಕೋರುತ್ತಾ ಮತ್ತು ಮೀಡಿಯಾ ಮಿತ್ರರಾದಂಥ ನಮ್ಮ ವಿದ್ಯಾಧರ್ ಶೆಟ್ಟಿಯವರ ನೇತೃತ್ವದಲ್ಲಿ ಪೋಸಕುರಲ್ ವಾಹಿನಿಯವರೇ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಈಗ ತಾನೇ ನಮ್ಮ ಗೌರವಾನ್ವಿತ ಕುಲಸಚಿವರು ಹೇಳಿದ ಹಾಗೆ ನಮ್ಮ ಯಾದವರು ಸದಾ ಯಾವುದಾದರೂ ಒಂದು ಕ್ರಿಯಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಾರೆ. ಅದು ಭಾಳ ಮನುಷ್ಯನಿಗೆ ಕ್ರಿಯಾ ಚಟುವಟಿಕೆ ಅನ್ನೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಉತ್ತೇಜನ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಯಾವಾಗಲೂ ಒಂದು ಆಲೋಚನೆ, ಉತ್ತಮ ರೀತಿಯ ಒಂದು ಆಲೋಚನೆ ಮಾಡಲಿಕ್ಕೆ ಪೂರಕವಾಗಿರ್ತದೆ. ಅದೇ ರೀತಿ ಮೊನ್ನೆ ನಮ್ಮ ಹೋದ ಸಲ ಕುಲಪತಿಗಳಾದಂಥ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವೂ ಸಹ ಅವರು ಒಂದು ಅಂಬೇಡ್ಕರ್ ಪ್ರತಿಮೆಯ ಹತ್ತಿರ ಒಂದು ವಿಶೇಷವಾದ ರೀತಿಯಲ್ಲಿ ಪ್ರಪ್ರಥಮವಾಗಿ ಹಮ್ಮಿಕೊಂಡಿದ್ರು. ಅಲ್ಲಿ ಸಹ ಅನೇಕ ಬಡ ಮಕ್ಕಳಿಗೆ ಒಂದು ಪುಸ್ತಕವನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ರೀತಿ ಒಂದು ವಿಶೇಷ ರೀತಿಯ ಆಲೋಚನೆಗಳು ಮನುಷ್ಯನಿಗೆ ಬೇಕಾಗ್ತದೆ. ನಮ್ಮ ಕುಲಸಚಿವರು ಹೀಗೆ ಹೇಳಿದರು, ಮುಂದೆ ಅವರು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಅವರಿಗೆ ಪೂರಕವಾಗಿ ನಾವು ಸಪೋರ್ಟ್ ಮಾಡಲಿಕ್ಕೆ ಬಾಧ್ಯತರು ಇದ್ದೇವೆ ಅಂತ ಒಂದು ವಚನವನ್ನು ನೀಡಿದ್ದಾರೆ. ಹಾಗಾಗಿ ನಮ್ಮ ಕುಲಸಚಿವರಿಗೆ ನಾವೆಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಇಂತಹ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆಯ ಮನಸ್ಸು ಬೇಕು. ಒಳ್ಳೆಯ ಮನಸ್ಸಿದ್ದವರು ಮಾತ್ರ ಈ ರೀತಿಯ ಕಾರ್ಯಕ್ರಮಗಳನ್ನು ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಲಿ. ಮತ್ತು ಏನು ಯಾದವರು ಬಡ ಮಕ್ಕಳಿಗೆ, ವಿಕಲಚೇತನವರಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಅಲ್ಲಿ ಇರುವಂಥ ಬಡ ಮಕ್ಕಳು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಶಾಲೆ ಅಂದರೆ ಅಲ್ಲಿ ಹೆಚ್ಚಿನ ಬಡ ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡೋದು. ಅಂಥವರಿಗೆ ಪೂರಕವಾಗಿ ನಾವೆಲ್ಲರೂ ಸಹ ಸಹಾಯ ಮಾಡೋದ್ರ ಮೂಲಕ ನಾವು ಸಹ ಸಮಾಜದಲ್ಲಿ ಕೆಳ ಹಂತದಲ್ಲಿರುವಂಥ, ಆರ್ಥಿಕವಾಗಿ ಕೆಳ ಹಂತದಲ್ಲಿರುವಂಥವರಿಗೆ ನಾವು ಪ್ರೋತ್ಸಾಹ ಮಾಡೋ ಮುಖಾಂತರ ನಾವು ಸಹ ಅವರೊಟ್ಟಿಗೆ ಸೇರೋದ್ರ ಮೂಲಕ ನಮ್ಮ ಕೆಲಸ ಉತ್ತಮವಾದ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತ ಭಾವಿಸ್ಕೊಂಡು, ಅದೇ ರೀತಿ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ, ಸರ್ಕಾರಿ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಮಕ್ಕಳಿಗೂ ಸಹ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ಮತ್ತು ನಾವು ಸಹ ಈ ಕ್ರಿಕೆಟಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದ್ರ ಮೂಲಕ, ಕ್ರಿಕೆಟ್ ಇವತ್ತು ನಮಗೆ ಗೊತ್ತಿದೆ ವಿಶ್ವದಲ್ಲಿ ಶ್ರೀಮಂತರ ಆಟ. ಆದರೆ ನಮ್ಮ ಯಾದವರು ಎಲ್ಲರನ್ನೂ ಸೇರಿಸಿಕೊಂಡು ಈ ಒಂದು ಶ್ರೀಮಂತರ ಆಟವನ್ನು ಬಡವರಿಗೂ ಸಹ ಸಮಾನತೆಯನ್ನು ಕಾಪಾಡೋದ್ರ ಮೂಲಕ ಬಡವರು ಸಹ ಕ್ರಿಕೆಟನ್ನು ಆಡ್ಬೋದು ಅನ್ನೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ, ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಅವರಿಗೆ ಸಹಾಯ ಮತ್ತು ಎಲ್ಲ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸೇವಾ ಸಮಿತಿ ಇವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ನೀಡೋದಕ್ಕೆ ಮತ್ತು ಅವರ ಅಧ್ಯಕ್ಷರು ಶೇಷಪ್ಪ ಬೆದ್ರಕಾಡವರು ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈ ರೀತಿ ಹಮ್ಮಿಕೊಳ್ಳಿ, ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ಹಸ್ತ ಇರಲಿ ಅಂತ ಈಗ ಕಾರ್ಯಕ್ರಮ ಬಿಸಿಲು ಆಗ್ತಾ ಇದೆ. ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಆಡಲಿಕ್ಕೆ ಅವಕಾಶ. ಹಾಗಾಗಿ ತಾವೆಲ್ಲ ಬಂದು ಭಾಗವಹಿಸಿದ ಮತ್ತೊಮ್ಮೆ ನಿಮಗೆ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಜೈ ಭೀಮ್, ಜೈ ಹಿಂದ್, ಜೈ ಭಾರತ್. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೆಯಬೇಕು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೊಂದಿಗೆ ಮಾತನಾಡಿದಂಥ ಡಾಕ್ಟರ್ ನರಸಿಂಹಯ್ಯ ಎನ್, ವಿಶೇಷಾಧಿಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕ, ಮಂಗಳೂರು ವಿಶ್ವವಿದ್ಯಾಲಯ. ನಮ್ಮ ಜೀವನದಲ್ಲಿ ನಾವು ಸಮಾಜ ಸೇವೆಗೆ ನಮ್ಮ 10% ಒಂದು ಸಮಯ ಅಥವಾ ನಾವು ಏನು ಗಳಿಸಿದ್ದೇವೆ
ಅದರಲ್ಲಿ 10% ಸಮಾಜ ಸೇವೆಗಿಟ್ಟರೆ ಎಲ್ಲ ಸಂಘ ಸಂಸ್ಥೆ ಅಥವಾ ಈ ಶಾಲೆ ಅಥವಾ ಏನೆಲ್ಲ ಇದೆ ನಮ್ಮ ಸಮಾಜದಲ್ಲಿ ಅದು ಉದ್ಧಾರ ಮಾಡಲಿಕ್ಕೆ ಒಳ್ಳೆಯ ವಿಷಯವನ್ನು ಇವತ್ತು ಹೇಳಿ ನಮಗೆಲ್ಲ ಒಂದು ಏನೋ ಸ್ಫೂರ್ತಿಯನ್ನು ನೀಡಿದ್ದಾರೆ. ನಾವು ಸಹ ಅವರ ಜೊತೆ ಸೇರಬೇಕು ಅಂತ ಹೇಳುವ ನನ್ನ ಇಚ್ಛೆ ಇದೆ. ಯಾಕೆಂದರೆ ನಮಗೆ ಈ ಇನಿಷಿಯೇಟ್ ಮಾಡಲಿಕ್ಕೆ ಯಾರೂ ಇರುವುದಿಲ್ಲ ಇಂಥದ್ರಲ್ಲಿ. ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನೀವು ಸಹ ಸೇರಿ ನಮ್ಮ ಜೊತೆ ಸೇರಿದರೆ ನಮಗೂ ಒಂದು ಚಾನ್ಸ್ ಸಮಾಜ ಸೇವೆ ಮಾಡಲಿಕ್ಕೆ. ಅಂಥದ್ರಲ್ಲಿ ನಾವು ಇಲ್ಲಿ ಭಾಗವಹಿಸಿದೆ, ತುಂಬ ಖುಷಿಯಾಗಿದೆ. ಹಾಗೆ ನಾನು ಎಲ್ಲರಿಗೂ ಸಹ ಇವತ್ತಿನ ಕಾರ್ಯಕ್ರಮ ಎಲ್ಲದರ ರೀತಿಯಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹೇಳುತ್ತಾ ಎದುರಾಳಿ ತಂಡದಿಂದ ಲಾಂಗ್ ರನ್ ಅಪ್ ಅನ್ನು ಬಳಸಿಕೊಂಡು ಅಂಪೈರ್ ಅನ್ನು ದಾಟಿ ಆದ್ರೂ ಚೆಂಡು ನೇರ ಲಾಂಗ್ ರನ್ ಕಡೆಗೆ ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. 1 ರನ್ನಿಗಾಗಿ ಓಟ, ಮತ್ತೊಂದು ರನ್ನಿಗಾಗಿ ಓಟ, ಆದ್ರೂ 2 ರನ್ನಿನಲ್ಲಿ ಕೂಡ ಯಶಸ್ವಿ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ನೋಡ್ತಾ ಇದ್ದಾರೆ ನಮ್ಮ ರೋಣ ಎಸೆತಗಾರ. ಇಲ್ಲಿ ಎಕ್ಸ್ಟ್ರಾ ಮುಖ್ಯವಾಗಿ ತಂಡಕ್ಕೆ 1 ರನ್ನಿನ ಸೇರ್ಪಡೆ ಮುಖ್ಯವಾಗಿ ಇಲ್ಲಿ ತಂಡದ ಖಾತೆ 2ಕ್ಕೆ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ. ಈ ಒಂದು ಜೈ ಭೀಮ್ ಟ್ರೋಫಿ 2023ರ ಪಂದ್ಯಾಟದಲ್ಲಿ 2ನೇ ಓವರ್ನ ಎಸೆಯಲು ಎದುರಾಳಿ ತಂಡದ ನಂಬರ್ 2 ಬೌಲರ್ಸ್ ನೇಮ್ ಈ ಬಾರಿ ಬಲವಾದ ಹೊಡೆತ, ಚೆಂಡು ನೇರ ಮಿಡಾನ್ ಕಡೆಗೆ, ಆದ್ರೂ ಸೀಮಾ ರೇಖೆಯ ಗಡಿಯನ್ನ ದಾಟಿದೆ. ಬೌಂಡರಿ ಆಕರ್ಷಕ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಮತ್ತೆ ಕಚ್ಚುವಂತ ಹೊಡೆತ, ಆದ್ರೂ ಬಲವಾದ ಹೊಡೆತ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣಾ ಕ್ರೀಡಾಂಗಣದಲ್ಲಿ ಕಂಡು ಬರ್ತಾ ಇದೆ ಲೀಗ್ ಲೆಜೆಂಡ್ಸ್ ತಂಡದ. ಸರಿಯಾದೆ ಲೆಜೆಂಡ್ಸ್. ಈ ಬಾರಿ ಬಲವಾದ ಹೊಡೆತ, ರಕ್ಷಣಾತ್ಮಕ ಶೈಲಿ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಟ್ರೈಕ್ ವಿಭಾಗದ ಆಟಗಾರ. 1 ರನ್ನಿನಲ್ಲಿ ಯಶಸ್ವಿ. ಈ ಬಾರಿ ತೀರ್ಪುಗಾರನ ದಾಟಿಕೊಂಡು ಜರ್ಸಿ ನಂಬರ್ 18 ಆಟಗಾರ ಎಸೆತಗಾರ, ಆದ್ರೂ ಚೆಂಡು ವಿಕೆಟ್ ಕೀಪರ್ ಮಧ್ಯೆ ಇಲ್ಲಿ ಮತ್ತೆ 1 ರನ್ ಸೇರ್ಪಡೆ. ತಂಡವು ಈ ಬಾರಿ ಆದ್ರೂ ರಕ್ಷಣಾತ್ಮಕ ಶೈಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಜರ್ಸಿ ನಂಬರ್ 9 ಆಟಗಾರ 24 ಎಸೆತಗಳ ಮುಂದೆ 33 ರನ್ ಅವಶ್ಯಕತೆ.
ಲೆಜೆಂಡ್ಸ್ ತಂಡವು 2 ಓವರ್ಗಳ ಮುಂದೆ 19 ರನ್ ಗಳಿಸಿಕೊಂಡಿತ್ತು. ಅದೇ ಎಡಿಎಂ ಪಂಡದಲ್ಲಿ ಎಡಿಎಂ ತಂಡವು 2 ಓವರ್ಗಳ ಮುಂದೆ ಕೇವಲ 10 ರನ್ ಗಳಿಸಿಕೊಂಡಿದೆ. ಇಲ್ಲಿ ಈ ಬಾರಿ 3ನೇ ಓವರ್ನ ಎಸೆಯಲು ಲಾಂಗ್ ರನ್ ಪನ್ನ ಬಳಸಿಕೊಂಡು ಇಲ್ಲಿ ಆದರೂ ಬಲವಾದ ಹೊಡೆತ, ಚೆಂಡು ನೇರ ಲೆಗ್ ಸೈಡ್ ವಿಭಾಗದಲ್ಲಿ 1 ರನ್ನಿಗಾಗಿ ಓಟ, ಮತ್ತೊಂದು ರನ್ನಿಗಾಗಿ ಓಟ, 2 ರನ್ ಕೂಡ ಸಂಪೂರ್ಣಗೊಂಡಿದೆ. ತಂಡ ಒಟ್ಟು ಮೊತ್ತ 13. ಈ ಬಾರಿ ಫ್ರೀ ಹಿಟ್ ಎದುರಾಳಿ ತಂಡಕ್ಕೆ. ಈ ಬಾರಿ ಆದ್ರೂ ಬಲವಾದ ಹೊಡೆತ, ಚೆಂಡು ನೇರ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆಕರ್ಷಕ ಸಿಕ್ಸರ್. ಸೀಮಾ ರೇಖೆಯ ಗಡಿಯನ್ನ ದಾಟಿಸಿದ್ದಾರೆ. ತಂಡದ ಮೊತ್ತವನ್ನ 19ಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಟ್ರೈಕ್ ವಿಭಾಗದ ಆಟಗಾರ. ಸ್ಫೋಟಕ ಬ್ಯಾಟಿಂಗ್ಗೆ ಮುಂದಾಗ್ತಾ ಇದ್ದಾರೆ ಸ್ಟ್ರೈಕ್ ವಿಭಾಗದ ಆಟಗಾರ. ಬಹಳಷ್ಟು ಪಂದ್ಯಾಟಗಳನ್ನ ಆಡಿ ಅನುಭವಿ ಹೊಂದಿರುವಂತಹ ಆಟಗಾರ ಸ್ಟ್ರೈಕ್ ವಿಭಾಗದ ಆಟಗಾರ. ಇಲ್ಲಿ ನೇರವಾಗಿ ಚೆಂಡನ್ನ ಸೀಮಾ ರೇಖೆಯ ಗಡಿಯನ್ನ ದಾಟಿಸಿದ್ದಾರೆ. ಈ ಬಾರಿ ಅಫ್ಘಾನ್ ರವರು ಮಿಂಚಿನಂತ ಹೊಡೆತವನ್ನ ಇಲ್ಲಿ ನೀಡಿದ್ದಾರೆ. ಅಫ್ಘಾನ್ ರವರು ಈ ಬಾರಿ ಲಾಂಗ್ ರನ್ ಅಪ್ ಅನ್ನು ಬಳಸಿಕೊಂಡು ಜರ್ಸಿ ನಂಬರ್ 4 ಎಸೆತಗಾರ. ಈ ಬಾರಿ ಆದ್ರೂ ಯಾವುದೇ ರನ್ ಇಲ್ಲ. ಎಟಿಎಂ ತಂಡಕ್ಕೆ ಮತ್ತೆ 1 ರನ್ನಿನ ಸೇರ್ಪಡೆ. ಮುಖ್ಯವಾಗಿ ತಂಡದ ಮೊತ್ತ 20. ಯಾವುದೇ ರನ್ ಇಲ್ಲ. ಉತ್ತಮವಾದ ಎಸೆತಗಾರಿಕೆ ಕ್ರೀಡಾಂಗಣದಲ್ಲಿ ಕಂಡು ಬರ್ತಾ ಇದೆ. 21ಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಟಗಾರ. ಬಲಗೈ ಎಸೆತಗಾರ ಈ ಬಾರಿ ಅಫ್ಘಾನ್ ರವರಿಗೆ ಸ್ಫೋಟಕ ತಾರೆ. ಅಫ್ಘಾನ್ ರವರು ಈ ಬಾರಿ ಸ್ಟ್ರೈಕ್ ಭಾಗದಲ್ಲಿ ಆದ್ರೂ ವೈಟ್ ಎಂದು ಘೋಷಣೆ. ಅಷ್ಟಮೂಲಕ ತಂಡಕ್ಕೆ ಮತ್ತೆ 1 ರನ್ನಿನ ಸೇರ್ಪಡೆ. ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 22. ಪಂದ್ಯಾಟಗಳನ್ನು ಆಡಿ ಅನುಭವ ಹೊಂದಿರುವ ಆಟಗಾರ ಅಫ್ಘಾನ್ ರವರು ಈ ಬಾರಿ ಬಲವಾದ ಹೊಡೆತ, ಮತ್ತೆ ಚೆಂಡು ಲಾಂಗ್ ಕಡೆಗೆ ಆದ್ರೂ ಕ್ಯಾಚ್ ಔಟ್ ಆಗುವ ಮೂಲಕ ಅಫ್ಘಾನ್ ರವರು ಔಟ್ ಆಗಿ ಪೆನಲ್ಟಿ ಕಡೆ ಮಾಡ್ತಾ ಇದ್ದಾರೆ. 22. 18 ಬಾಲ್ 21 ರನ್. 18 ಎಸೆತಗಳ ಮುಂದೆ 21 ರನ್ನಿನ ಅವಶ್ಯಕತೆ. 2 ಬಲಿಷ್ಠ ತಂಡಗಳ ಮಧ್ಯೆ ನಡೀತಿರುವಂತಹ ಜಿದ್ದಿನ ಹಣಾಹಣಿ ಸಾಗಿ ಬರ್ತಾ ಇದೆ ಜೈಭೀಮ್ ಟ್ರೋಫಿ 2023ರ ಪಂದ್ಯಾಟದಲ್ಲಿ. ಸಜ್ಜುಗೊಳ್ತಾ ಇದ್ದಾರೆ ಬೌಲರ್ಸ್ ನೇಮ್ ಜರ್ಸಿ ನಂಬರ್ 18 ಎಸೆತಗಾರ. ಈ ಬಾರಿ ಆದ್ರೂ ತಂಡಕ್ಕೆ 1 ರನ್ ಸೇರ್ಪಡೆ. ರನ್ನನ್ನು ಗಳಿಸಲು ಯಶಸ್ವಿಯಾಗಿದ್ದಾರೆ ಸ್ಟ್ರೈಕ್ ವಿಭಾಗದ ಆಟಗಾರ. ಈ ಬಾರಿ ಮತ್ತೆ ಮುಂದಾಗ್ತಾ ಇದ್ದಾರೆ ರೈಟ್ ಹ್ಯಾಂಡ್ ದಾಂಡಿಗ. ಬಲವಾದ ಹೊಡೆತಕ್ಕೆ ಹೋದ್ರು, ಆದ್ರೂ ತೀರ್ಪುಗಾರರಿಂದ ವೈಟ್ ಎಂದು ಘೋಷಣೆ ಮಾಡುವ ಮೂಲಕ ತಂಡಕ್ಕೆ ಎಕ್ಸ್ಟ್ರಾ ಮೂಲಕ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಮುಖ್ಯವಾಗಿ ತಂಡದ ಮೊತ್ತವನ್ನ 24ಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಕ್ಸ್ಟ್ರಾ ಮೂಲಕ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಬಹಳ ನಿಧಾನಗತಿಯಲ್ಲಿ ಪಂದ್ಯಾಟವು ಸಾಗಿ ಬರ್ತಾ ಇದೆ. ಈ ಬಾರಿ ರಕ್ಷಣಾತ್ಮಕ ಶೈಲಿ ಆಟ. ತನ್ನ ವಿಕೆಟ್ ಅನ್ನ ಕಳೆದುಕೊಳ್ಳುವುದಿಲ್ಲ, ಬಹಳ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಜರ್ಸಿ ನಂಬರ್ 7 ಆಟಗಾರ. ಈ ಬಾರಿ ಮತ್ತೆ ಅಫ್ಘಾನ್ ರವರು ಮುಂದಾಗ್ತಾ ಇದ್ದಾರೆ. ಬಹಳಷ್ಟು ಆದ್ರೂ ಮಿಂಚಿನಂತ ಹೊಡೆತ, ಆದ್ರೂ ನೆಲಮಟ್ಟದಿಂದ ಕೂಡಿದಂತ ಎಸೆತ. ರನ್ಔಟ್ ಆಗುವ ಸಾಧ್ಯತೆ ಇಲ್ಲಿ, ಆದ್ರೂ 3 ರನ್ಗಳು ಸಂಪೂರ್ಣವಾಗಿ ಯಶಸ್ವಿ ಆಗ್ತಾ ಇದೆ. ಇಲ್ಲಿ 4ನೇ ರನ್ನಿಗಾಗಿ ಕರೆಯನ್ನ ಕೊಡ್ತಾ ಇದ್ದಾರೆ ಅಫ್ಘಾನ್ ರವರು. ತಂಡದ ಮೊತ್ತವನ್ನ 28ಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೂ ಬಲವಾದ ಮನವಿ ಇಲ್ಲಿ ನಕಾರಾತ್ಮಕ ಉತ್ತರ ತೀರ್ಪುಗಾರ ವಿಭಾಗದಿಂದ. ಬಾಕಿ ಸ್ಟ್ರೈಕ್ ವಿಭಾಗದ ಆಟಗಾರ ಈ ಬಾರಿ ಆದ್ರೂ ನೆಲಮಟ್ಟದಿಂದ ಕೂಡಿದಂತೆ ಎಸೆತ. ಚೆಂಡು ನೇರ ಆಫ್ ಸೈಡ್ ಕಡೆಗೆ. ತಂಡಕ್ಕೆ ಮತ್ತೆ 1 ರನ್ನಿನ ಸೇರ್ಪಡೆ. ಆದ್ರೂ ಬಲವಾದ ಹೊಡೆತ,
ಯಾವುದೇ ಫೀಲ್ಡರ್ಗಳು ಇಲ್ಲದ ಕಡೆ ಬಾರಿಸಿದ್ದಾರೆ. ಬಾರಿ ಆಟಗಾರ ಬೌಂಡರಿ ಆಗುವ ಸಾಧ್ಯತೆ. ಇಲ್ಲಿ ಬೌಂಡರಿ, ಆಕರ್ಷಕ ಬೌಂಡರಿ. ಯಾವುದೇ ಫೀಲ್ಡರ್ಗಳು ಇಲ್ಲದ ಕಡೆ ಖಾಲಿ ಜಾಗಕ್ಕೆ ಬಾರಿಸುವ ಮೂಲಕ ತಂಡಕ್ಕೆ 4 ರನ್ ಸಂಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಟ್ರೈಕ್ ವಿಭಾಗದ ಆಟಗಾರ ತಂಡಕ್ಕೆ 4 ರನ್ನಿನ ಸೇರ್ಪಡೆ ಮುಖೇನವಾಗಿ ತಂಡದ ಖಾತೆ ಇಲ್ಲಿ 35 ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯುವ ಆಟಗಾರರು. ಮುಂದೆ 10 12 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ. 2 ರೋಚಕ ರೋಮಾಂಚಕಾರಿಯಾದ ನಡೆಯುತ್ತಿರುವಂತಹ ಜಿದ್ದಾಜಿದ್ದಿನ ನೇರ ಹಣಾಹಣಿ ಸಾಗಿ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎದುರಲ್ಲಿ ತಂಡದ 5ನೇ ಓವರ್ನ ಎಸೆಯಲ್ಲಿ ಬಾರಿ ಸಜ್ಜುಗೊಳ್ತಾ ಇದ್ದಾರೆ. ಅನುಭವಿ ಎಸೆತಗಾರ, ಬಹಳಷ್ಟು ಪಂದ್ಯಾಟಗಳನ್ನು ಆಡಿ ತನ್ನ ಪ್ರಶಸ್ತಿಗಳನ್ನು ಗಳಿಸಿದಂತ ಎಸೆತಗಾರ, ಓವರ್ ನಂಬರ್ 5ನೇ ಎಸೆತಗಾರ ಇಲ್ಲಿ ತನ್ನ ಬೌಲಿಂಗ್ ಪ್ರದರ್ಶನ ನೀಡಲು ಮುಂದಾಗ್ತಾ ಇದ್ದಾರೆ. ಈ ಬಾರಿ ತೀರ್ಪು ಬಲಗೈ ಎಸೆತಗಾರ, ಆದ್ರೂ ಚೆಂಡು ನೇರ ಸ್ಕೋರ್ ಲಗಿ ಭಾಗದಲ್ಲಿ ಸೀಮಾರೇಖೆ ಗಡಿಯನ್ನು ದಾಟಿಸುತ್ತಾರೆ. ಇದು ಷಟ್ಕ. ಸ್ಫೋಟಕ ಬ್ಯಾಟಿಂಗ್ಗೆ ಮುಂದಾಗ್ತಾ ಇದ್ದಾರೆ ಇಲ್ಲಿ ಸ್ಟ್ರೈಕ್ ವಿಭಾಗದ ಆಟಗಾರ, ಜರ್ಸಿ ನಂಬರ್ 7 ಆಟಗಾರ ತನ್ನ ತಂಡಕ್ಕೆ ಸಂಪೂರ್ಣವಾಗಿ ಯಶಸ್ಸನ್ನು ಸಾಧಿಸಿಕೊಡ್ತಾ ಇದ್ದಾರೆ ಇಲ್ಲಿ ಸ್ಟ್ರೈಕ್ ವಿಭಾಗದ ಆಟಗಾರ. ಎಡಿಎಂ ತಂಡದ ಪ್ರಮುಖ ಆಟಗಾರ ಎಂದು ಹೇಳ್ಬಹುದು. 5ನೇ ಓವರ್ನ ದ್ವಿತೀಯ ಎಸೆತವನ್ನು ಈ ಬಾರಿ ಆದ್ರೂ ಮಾತ್ರ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಷಟ್ಕ, ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನ ಎಡಿಎಂ ತಂಡವು ಗೆದ್ದುಕೊಂಡಿದೆ. ಎಡಿಎಂ ತಂಡವಿಲ್ಲಿ ತನ್ನ ಕಿರೀಟವನ್ನ ತನ್ನದಾಗಿಸಿಕೊಂಡಿದೆ. ಫೈನಲ್ ಪಂದ್ಯಾಟದಲ್ಲಿ 4 ಓವರ್ ಮತ್ತು 2 ಎಸೆತಗಳ ಮುಂದೆ ವಿಜಯದ ಪತಾಕೆಯನ್ನ ಆರಿಸಿಕೊಂಡಿದೆ ಎಡಿಎಂ ತಂಡವು. ನೇತೃತ್ವದಲ್ಲಿ ಜೈ ಭೀಮ್ ಟ್ರೋಫಿ ಇಂದು ದಿನಾಂಕ 27/8/2023 ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪವನ್ ಕುಮಾರ್ ಈ ಮೆಸ್ಕಾಂ ಇಲಾಖೆ ಆಗಮಿಸಿರುತ್ತಾರೆ. ಸರ್, ಪವನ್ ಕುಮಾರ್ ನಿಮ್ಮನ್ನು ನಾವು ಆತ್ಮೀಯವಾಗಿ ಸ್ವಾಗತಿದ್ದೇವೆ ಸರ್. ಸಮಾರಂಭದಲ್ಲಿ ಅತಿಥಿಯಾಗಿರುವಂತಹ ಶ್ರೀ ಪವನ್ ಕುಮಾರ್ ನಿಮ್ಮನ್ನು ನಾವು ಆತ್ಮೀಯವಾಗಿ ಸ್ವಾಗತಿದ್ದೇವೆ ಸರ್. ಮತ್ತು ಶ್ರೀ ಹರೀಶ್, ಕಾರ್ಯದರ್ಶಿ ಉದ್ಯೋಗಿಗಳ ಸಂಘ, ಮಂಗಳೂರು ವಿಶ್ವವಿದ್ಯಾಲಯ, ಇವರು ಕೂಡ ಆಗಮಿಸಿರುತ್ತಾರೆ. ಸರ್, ಚಂದ್ರ, ಕ್ರೀಡಾ ಸಂಚಾಲಕರು, ಮಂಗಳೂರು ವಿಶ್ವವಿದ್ಯಾಲಯ, ಇವರು ಕೂಡ ಆಗಮಿಸಿರುತ್ತಾರೆ. ಕ್ರೀಡಾ ಕಾರ್ಯದರ್ಶಿಯಾದ ಚಂದ್ರ ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿದ್ದೇವೆ ಸರ್. ಮತ್ತು ಚಂದ್ರಶೇಖರ್ CH, ಪ್ರಾಧ್ಯಾಪಕರು, ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ, ಇವರು ಕೂಡ ಆಗಮಿಸಿರುತ್ತಾರೆ. ಸರ್, ಚಂದ್ರಶೇಖರ್ ಸರ್ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಸ್ವಾಗತಿದ್ದೇವೆ ಸರ್. ಶ್ರೀಮತಿ ಪುಟ್ಟಮ್ಮ, ಹಿರಿಯ ಪ್ರಾಥಮಿಕ ಶಾಲೆ ಹಸೇಗೋಳಿ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಮೇಡಮ್, ನಿಮ್ಮನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಮೇಡಮ್, ಶ್ರೀಮತಿ ವಿಜಯ, ಅಂಗನವಾಡಿ ಕಾರ್ಯಕರ್ತೆ ಹಸೇಗೋಳಿ, ಇವರು ಕೂಡ ಆಗಮಿಸಿರುತ್ತಾರೆ. ಶ್ರೀಮತಿ ವಿಜಯ ಮೇಡಮ್, ನಿಮ್ಮನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ ಸರ್. ಮೇಡಮ್, ಶ್ರೀಮತಿ ವಾಣಿ, ಅಂಗನವಾಡಿ ಕಾರ್ಯಕರ್ತೆ KSRP, ಇವರು ಕೂಡ ಆಗಮಿಸಿರುತ್ತಾರೆ. ಶ್ರೀಮತಿ ವಾಣಿ ಮೇಡಮ್, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಮೇಡಮ್. ಶ್ರೀಮತಿ ವಿನಯ CH, ಆಶಯ ಕಾರ್ಯಕರ್ತೆ, ಮತ್ತು ಶ್ರೀ ರುದ್ರೇಶ್, ಮೆಸ್ಕಾಂ ಇಲಾಖೆ ಕೊಣಾಜೆ, ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿರುತ್ತಾರೆ. ಶ್ರೀಮತಿ
ವಿನಯ CH ಆಶಾ ಕಾರ್ಯಕರ್ತೆ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಮೇಡಮ್. ಹಾಗೆಯೇ ರುದ್ರೇಶ್ ಟೋಕರರು ವೆಸ್ಟರ್ನ್ ಭವ್ಯವಾದ ವೇದಿಕೆಯಲ್ಲಿ ಸಂಜೆಯ ಸುಂದರವಾದ ವಾತಾವರಣದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ನಮ್ಮ ಈ ಭವ್ಯವಾದ ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ಪವನ್ ಕುಮಾರ್ ಎಇ ಮೆಸ್ಕಾಂ ಇಲಾಖೆ ಕೊನಾಜೆ, ನೀವು 1-2 ಮಾತನ್ನ ನಮ್ಮೊಟ್ಟಿಗೆ ಇಡಬೇಕಂತ ನಾವು ಈ ಮೂಲಕ ನಿಮ್ಮನ್ನ ವಿನಮ್ರವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ವಿವಿಧ ಸ್ಪರ್ಧೆಗಳು ಹಾಗೂ ನಮ್ಮ ಪವರ್ ಮ್ಯಾನ್ ರುದ್ರೇಶ್ ಅವರ ಸನ್ಮಾನ ಸಮಾರಂಭ ಏನು ಹಮ್ಮಿಕೊಂಡಿದ್ದಾರೆ. ಅದು ಅವರನ್ನಂತ ಅಲ್ಲ, ನಮ್ಮ ಎಲ್ಲರ ಪವರ್ ಮ್ಯಾನ್ ಎಲ್ಲ ಅವರನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಮತ್ತೆ ಸನ್ಮಾನ ಮಾಡಲಿಕ್ಕೆ ನೆರೆದಿರೋರು ಹಾಗೂ ನಮ್ಮ ಅತಿಥಿಗಳು ಎಲ್ರಿಗೂ ಇಲ್ಲಿ ಸ್ವಾಗತ ಬಯಸ್ತಿದ್ದೇನೆ. ಹಾಗೂ ನಮ್ಮ ಏನು ಸನ್ಮಾನ ತಗೊಳ್ಳುವವರು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಆ್ಯಕ್ಚುಲಿ ನಾನು ಯಾದವ್ ಅವರು ಇವತ್ತು ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಂದು ಕಾರ್ಯಕ್ರಮ ನಡೆಸಬೇಕಂತ. ಹಾಗೆ ಬಂದು ಓಕೆ, ನಮ್ಮದು ಸಾರಿ, ನಾನು ಪ್ರಿಪೇರ್ ಆಗಿರಲಿಲ್ಲ, ಕ್ಷಮಿಸಬೇಕು. ಹಾಗೆ ಈ ಕಾರ್ಯಕ್ರಮ ಏನು ನಡೆಸಿದ್ದಾರೆ ಒಳ್ಳೆ ಕಾರ್ಯಕ್ರಮ. ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಏನು SC/ST ಅವರಿದ್ದಾರೆ, ಅವರಿಗೆ ಒಳ್ಳೆ ಕಾರ್ಯಕ್ರಮ ಅಂತೂ ನಡೆಸಿದ್ದಾರೆ. ನಮ್ಮ ಟ್ಯಾಲೆಂಟ್ ಎಲ್ಲ ಏನು ಇದೆ, ಮತ್ತು ನಮ್ಮ SC/ST ಯಾರು ನಮ್ಮ ಏನು ಅಚೀವರ್ಸ್ ಏನು ಇದ್ದಾರೆ ಅವರನ್ನು ಗುರುತಿಸಿ ಸನ್ಮಾನ ಮಾಡ್ತಿರೋದು ಒಂದು ಒಳ್ಳೆಯ ವಿಷಯ. ಹಾಗೆ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ಹಾಗೂ ನನ್ನ ಮಾತನ್ನು ಪೂರ್ಣವಾಗಿ ಮಾತನಾಡಿದಂಥ ಪವನ್ ಕುಮಾರ್ AG ಮೆಸ್ಕಾಂ ಇಲಾಖೆ ಕೊನಾಜೆ, ನಿಮಗೆ ವಂದನೆಗಳು ಸರ್. ಮುಂದಕ್ಕೆ ನಮ್ಮ ಸಮಾರಂಭದ ಇನ್ನೋರ್ವ ಅತಿಥಿಯಾಗಿರುವಂಥ ಚಂದ್ರಶೇಖರ್ CH ಅಧ್ಯಾಪಕರು, ಹಿರಿಯ ಪ್ರಾಥಮಿಕ ಶಾಲೆ. ಸರ್, ನೀವು ಕೂಡ ನಮ್ಮೊಂದಿಗೆ 1-2 ಮಾತನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ನಿಮ್ಮನ್ನ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. ಮಾಡಿಸಲ್ಪಡುವಂತಹ ಶ್ರೀಮತಿ ವಿನಯ ಆಶಾ ಕಾರ್ಯಕರ್ತೆ ಹಾಗೂ ಶ್ರೀ ರುದ್ರೇಶ್ ಇವರೇ, ಹಾಗೂ ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಅಂತ ಹೇಳಿದ ಹಾಗೆ ಕ್ರೀಡೆ ಎನ್ನುವುದು ಮನುಷ್ಯನ ಬಾಳಿನಲ್ಲಿ ಬಹಳ ಅಗತ್ಯ. ನಿಮ್ಮನ್ನು ನೋಡುವಾಗ ನಮಗೆ ಕೂಡ ನಮ್ಮ ಬಾಲ್ಯದ ನೆನಪಾಗ್ತದೆ. ನಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮನುಷ್ಯನ ಬೇರೆ ಬೇರೆ ರೀತಿಯ ಮನುಷ್ಯನಿಗೆ ಒಂದು ಅವನ ಚಟುವಟಿಕೆಗಳಿರ್ತದೆ, ಅದರಲ್ಲಿ ಕ್ರೀಡೆಯು ಒಂದು. ಆ ಕ್ರೀಡೆ ಎನ್ನುವಂಥದ್ದು ನಾವು ಏನು ಒಂದು ಜಡತೆ ಇರ್ತದೆ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಇರ್ಬೋದು, ದೇಹದಲ್ಲಿ ಇರ್ಬೋದು, ಅದನ್ನು ಕ್ರೀಡೆ ಎನ್ನುವಂಥದ್ದು ಒಂದು ಹೋಗಲಾಡಿಸ್ತದೆ. ಅವನ ಬೊಜ್ಜು ಇರ್ಬೋದು, ಅವನ ಆಲಸ್ಯ ಇರ್ಬೋದು, ಎಲ್ಲವೂ ಕೂಡ ಕ್ರೀಡೆಯಿಂದ ಒಂದು ನಿವಾರಣೆ ಆಗ್ತದೆ. ಕ್ರೀಡೆ ಒಂದು ನಾವು ರೋಗ ಬಂದಾಗ ಡಾಕ್ಟರಲ್ಲಿ ಹೋಗುವ ಮೊದಲು ಈ ರೀತಿಯ ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಅದುವೇ ನಮಗೆ ಒಳ್ಳೆಯ ಒಂದು ಮದ್ದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯು ಅನೇಕ ರೀತಿಯ ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಇವತ್ತು ಈ ಒಂದು ಜೈ ಭೀಮ್ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು ಮತ್ತು ಸನ್ಮಾನ ಸಮಾರಂಭ ಅಂತೇಳಿ ಹಮ್ಮಿಕೊಂಡಿದೆ. ಇದು ಒಂದು ಒಳ್ಳೆಯ ಅರ್ಥಪೂರ್ಣ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ಈ ಒಂದು ದಲಿತ ಸೇವಾ ಸಮಿತಿಯ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಲಿ. ಇದರಲ್ಲಿ ಪ್ರಧಾನವಾಗಿ ಇದನ್ನು ಸಂಘಟಿಸಿದಂತ ಯಾದವ್ ಇವರನ್ನು ನಾನು ಪ್ರತ್ಯೇಕವಾಗಿ ಅವರನ್ನು ಅಭಿನಂದಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ
ಕ್ರೀಡೆ ನಿಮ್ಮ ಬಾಳಿಗೆ ಇನ್ನೂ ಕೂಡ ಸ್ಫೂರ್ತಿಯನ್ನು ನೀಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ವಿಶೇಷವಾಗಿ ಅರ್ಥಪೂರ್ಣವಾಗಿದೆ ಅಂದರೆ ಕೆಲವೊಂದು ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳು ಮತ್ತು ಇತರ ಹಿರಿಯ ಒಂದು ವಿವಿಧ ಸಾಧಕರನ್ನು ಗುರುತಿಸುವ ನೆಲೆಗಟ್ಟಿನಲ್ಲಿ ಯಾದವರವರು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಮತ್ತು ಎಲ್ಲ ನಮ್ಮ ಎಲ್ಲರೂ ಸಮಾನರಾಗಿ ಈ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಬೆಳಗ್ಗಿನಿಂದ ಈವರೆಗೂ ಯಶಸ್ವಿಯಾಗಿ ಪಾಲ್ಗೊಂಡಿದ್ದಾರೆ. ನಾವೆಲ್ಲರೂ ಡಿವೈಡೆಡ್ ಬೈ ಟೀಮ್ಸ್ ಮತ್ತು ಯುನೈಟೆಡ್ ಬೈ ಯೂನಿವರ್ಸಿಟಿ ಮತ್ತೊಮ್ಮೆ ನಾವು ನಾಳೆ ಎಲ್ಲರೂ ಒಂದಾಗಿ ನಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಕೂಡಿಕೊಳ್ತೇವೆ. ಇದೇ ರೀತಿ ತಾವು ಈಗ ಶಿಕ್ಷಕರು ಹೇಳಿದಂತೆ ಕ್ರೀಡೆ ನಮ್ಮ ಬಾಲಿನ ಒಂದು ಅವಿಭಾಜ್ಯ ಅಂಗ ಆಗಿದೆ. ಎಲ್ಲರೂ ಇಂಥ ಒಂದು ಕ್ರೀಡಾಕೂಟದಲ್ಲಿ ನಿರಂತರವಾಗಿ ಮತ್ತು ಇನ್ನು ಮುಂದೆ ಕೂಡ ಭಾಗಿಯಾಗ್ತೇವೆ ಎನ್ನುವ ಒಂದು ಭರವಸೆಯೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರೀಶ್, ನಿಮಗೆ ವಂದನೆಗಳು. ಒಂದಕ್ಕೆ ಶ್ರೀಮತಿ ಪುಟ್ಟಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಸೆಗೋಳಿ ಮೇಡಮ್, ನೀವು ನಮ್ಮೊಂದಿಗೆ. ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ದಲಿತ ಸಂಘದ ಸೇವಾ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಅನೇಕ ಕ್ರೀಡಾಭಿಮಾನಿಗಳು ಕೂಡ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಬಹಳ ಮುಸ್ಸಂಜೆಯ ಹೊತ್ತಿನಲ್ಲಿ ತನ್ನ ಪ್ರತಿಭೆಯನ್ನು ಬಹಳ ಅಂದವಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವು ಇನ್ನೂ ಕೂಡ ತುಂಬ ಯಶಸ್ವಿಯಾಗಿ ನಡೆಯಲಿ ಹಾಗೂ ಇಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರಿಂದ ಎಲ್ಲ ಯಶಸ್ವಿ ಜೀವನದಲ್ಲಿ ಅವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ, ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಅವರಿಗೆ ಸಿಗಲಿ. ಇಂತಹ ಅಂಗನವಾಡಿ ಪ್ರಾಥಮಿಕ ಶಾಲೆಗಳನ್ನು ಗುರುತಿಸಿ ಅವರಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಕೊಡುವ ಕಾರ್ಯಕ್ರಮವನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಯಾದವ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಇಂತಹ ಕಾರ್ಯಕ್ರಮ ಕೂಡ ಇನ್ನೂ ಕೂಡ ಅವರಿಗೆ ಯಶಸ್ವಿಯಾಗಿ ನಡೆಸಿಕೊಡಲು ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶ್ರೀಮತಿ ವಾಣಿ ಅಂಗನವಾಡಿ ಕಾರ್ಯಕರ್ತೆ. ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ನಮಗೆ ಅಂದರೆ ಯಾದವ್ ಅವರು ಫೋನ್ ಮಾಡಿ ನಿಮ್ಮೊಂದು ಅಂಗನವಾಡಿ ಕೇಂದ್ರಗಳಿಗೆ ನಮಗೆ ಕೊಡುವಂಥ ಏನಾದರೂ ಕೊಡಲಿಕ್ಕಿದೆ, ಹಾಗಾದರೆ ನೀವು ಬನ್ನಿ ಅಂತ ಕರೆದಿದ್ದಾರೆ. ಇಲ್ಲಿ ನೋಡುವಾಗ ನಮಗೆ ಅತಿಥಿಯಾಗಿ ನಮ್ಮನ್ನು ವೇದಿಕೆಯಲ್ಲಿ ಕೂತ್ಕೊಳಿಸಿದ್ದಾರೆ. ನಮಗೆ ಅದೇ ಖುಷಿ ಆಯಿತು. ಯಾಕಂದರೆ ನಮ್ಮ ಕ್ರೀಡಾಪಟುಗಳು ನಮ್ಮ ಪರಿಸರದಲ್ಲಿರುವ ಹಸೆಗೋಳಿಯವರು ಸಹ ಇದ್ದಾರೆ. ಎಲ್ಲರಿಗೂ ಭಿನ್ನಾದಂಥ ಎಲ್ಲರಿಗೂ ನಾನು ಪ್ರಥಮವಾಗಿ ಅವರಿಗೆ ಒಂದಿಸುತ್ತಾ, ಮತ್ತು ಯಾದವ್ ಅವರು ನಮಗೆ ಇಷ್ಟರವರೆಗೆ ಈ ಸಂಘಟನೆ, ಒಂದು ದಲಿತರ ಸಂಘ, ಈ ಸಂಘಟನೆ ನಮ್ಮನ್ನು ಅಂಗನವಾಡಿ ಕೇಂದ್ರವನ್ನು ಗುರುತಿಸಿದ್ದಾರೆ. ಅದು ನಮಗೆ ಇಷ್ಟು ವರ್ಷ ನನ್ನ ಸರ್ವಿಸನ್ನು ನೋಡಲಿಲ್ಲ. ಫಸ್ಟಿಗೆ ನಮಗೆ ಯುವಕ ಮಂಡಲದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ಮಕ್ಕಳಿಗೆ ಗೇಮ್ಸನ್ನು ಆಡಿ ಅವರಿಗೆ ಒಳ್ಳೆಯ ಉತ್ತಮವಾದ ಬಹುಮಾನಗಳು ನೀಡಿದ್ದಾರೆ. ನನಗೆ ಆಗಲೇ ಖುಷಿಯಾಯಿತು. ಇಷ್ಟೊಂದು ಪ್ರಥಮ ಬಾರಿಗೆ ನಮ್ಮ ಸಂಘಟನೆ ಮುಂದೆ ಬಂದು ನಮಗೆ ಯಾರೂ ಸಹ ನಮಗೆ ಇದು ಮಾಡಲಿಲ್ಲ. ಅದಕ್ಕೆ ಯಾದವ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಿಸ್ತೇನೆ. ಅದಲ್ಲದೆ ನಾವು ಒಂದೇ ಸಹಪಾಠಿಗಳು, ಒಂದೇ ಶಾಲೆಯಲ್ಲಿ ಕಲಿತವರು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನನಗೆ ಈ ಕಾರ್ಯಕ್ರಮ ಇವತ್ತು ಮಹಿಳೆಯರಿಗೆ ಸಹ ಕಾರ್ಯಕ್ರಮ ಇತ್ತು, ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅದು ನಮಗೆ ಭಾಗವಹಿಸಲಿಕ್ಕೆ ಹೇಳಿದರು, ನಮಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಅದಕ್ಕಿಂತ ನಮಗೆ ಸ್ಪೆಷಲ್ ಆಗಿ ಇವತ್ತು ಸಂಜೆ ಬಂದಿದ್ದೇವಲ್ಲ, ಅದು ನಮಗೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಸಂಘಕ್ಕೆ ಇನ್ನೂ ಸಹ ಮುಂದುವರಿಯಲಿ. ನಮ್ಮ ಅಂಗನವಾಡಿ ಕೇಂದ್ರ ಹಾಗೂ ನಮಗೆ ಶಾಲಾ ಕೇಂದ್ರಗಳಿಗೆಲ್ಲ ನಮಗೆ ಏನಾದರೂ ಸಹಕಾರ ನೀಡುವುದಂದರೆ ಅದು ದೇವರು ಇನ್ನಷ್ಟು ಅವರಿಗೆ ಉತ್ತಮ ರೀತಿಯಲ್ಲಿ ಅವರಿಗೆ ಆಶೀರ್ವಾದ ನೀಡುತ್ತಾರೆ. ಯಾಕಂದರೆ ಒಂದು ಸ್ಕೂಲಿಗೆ ಮುಂದೆ ಬಂದು ಯಾರು ಸಹ ಹಾಗೆಲ್ಲ ಬರುವುದಿಲ್ಲ. ಹಾಗೆಂದು ಮನಸ್ಸಿದ್ದವರಾದರೆ ಅವರಿಗೆ ದೇವರು ಇನ್ನೂ ಸಹ ಅವರಿಗೆ ಶಕ್ತಿ ಕೊಡಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ನಾನು ಮುಗಿಸುತ್ತೇನೆ. ವೇದಿಕೆಯಲ್ಲಿ ಭವ್ಯವಾದ ವೇದಿಕೆಯಲ್ಲಿ ಶ್ರೀಮತಿ ವಿನಯ CH ಆಶಾ ಕಾರ್ಯಕರ್ತೆ ಇವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಶ್ರೀಯುತ ರುದ್ರಸ್ ಮೆಸ್ಕಾಂ ಇಲಾಖೆ ಕೊನಾಜೆ ಇವರು ಈ ಸಮಾಜದಲ್ಲಿ ನೀಡುತ್ತಿರುವಂತ ತನ್ನ ಕೆಲಸ ಕಾರ್ಯವನ್ನ ಗುರುತಿಸಿ ನೀಡುತ್ತಿರುವಂತಹ ಇವರಿಗೆ ಕೊನಾಜೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ದಲಿತ ಸೇವಾ ಸಮಿತಿ ವಿಟ್ಲ, ಚಂದ್ರ ಕ್ರೀಡಾ ಸಂಚಾಲಕರು ಮಂಗಳ ಗಂಗೋತ್ರಿ, ಶ್ರೀಮತಿ ಪುಟ್ಟಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹಸೆಗೋಲಿ, ಶ್ರೀಮತಿ ಅತಿಥಿ ಗಣ್ಯರ ಮಧ್ಯೆ ಇದೀಗ ಸಂಜೆಯ ತಂಪಾದ ವಾತಾವರಣದಲ್ಲಿ ಎಲ್ಲ ಅತಿಥಿಗಳ ಮಧ್ಯೆ ಸನ್ಮಾನ ಕಾರ್ಯಕ್ರಮ
ಯಾವುದೇ ಒಬ್ಬ ನಾಗರಿಕರು ಇರಲಿ, ಯಾರೇ ಇರಲಿ, ತನ್ನ ಸೇವೆಯನ್ನು ಸಮಾಜಕ್ಕೆ ಉತ್ತಮವಾಗಿ ನೀಡಿದವರು ತನ್ನ ಸಮಾಜದಲ್ಲಿ ಸನ್ಮಾನವನ್ನು ಪಡೆಯಲು ಯಾವಾಗಲೂ ಸಿದ್ಧರಿರಬಹುದು. ಈ ಒಂದು ಇವರುಗಳ ಸೇವೆ ಇನ್ನಷ್ಟು ನಮ್ಮ ಸಮಾಜಕ್ಕೆ ಇರಲಿ ಎನ್ನುತ್ತಾ ಇದೀಗ ಸುಂದರವಾದ ಈ ಸಂಜೆಯ ವಾತಾವರಣದಲ್ಲಿ ಭವ್ಯವಾದ ವೇದಿಕೆಯಲ್ಲಿ ಮೆಸ್ಕಾಂ ಇವರಿಗೆ ಅತಿಥಿ ಗಣ್ಯರ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಜಾದವ ಕೋನಾಜೆ ಇವರ ಸಾರಥ್ಯದಲ್ಲಿ ಸಾಗಿ ಬಂದಂತ ಈ ಒಂದು ಕ್ರೀಡಾಕೂಟ ಇದೀಗ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದುಕೊಂಡು ಇಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಮೊದಲಾಗಿ ವಂದಿಸ್ತಾ, ಮತ್ತು ನನ್ನ ಮುಂದೆ ಕುಳಿತಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಾನು ವಂದಿಸ್ತಾ, ನಾನು ಹೇಳುವುದಂದರೆ ಮೊದಲನೇದಾಗಿ ನಮ್ಮ ಯಾದವಣ್ಣನಿಗೆ ಮೊದಲು ಹೇಳುವಂಥದ್ದು. ಯಾಕೆಂದರೆ ಅವರು ನಮ್ಮ ಆತ್ಮೀಯರು, ತುಂಬ ಆತ್ಮೀಯರು. ಯಾಕೆಂದರೆ ನಮ್ಮನ್ನು ಈ ಕೆಲಸದಲ್ಲಿ ಅವರು ಗೌರವಿಸಿ ಗುರುತಿಸಿ ಇಂತಹ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ನಂತರ ಹೇಳುವುದಾದರೆ ದಲಿತ ಸೇವಾ ಸಮಿತಿ ಇವರ ಎಲ್ಲ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದವನ್ನು ಹೇಳಲು ತಿಳಿಸ್ತಾ ಇದ್ದೇನೆ. ಹಾಗೆ ನಾವು ಯಾವುದೇ ವಿಷಯದಲ್ಲಿ ಆಗಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಇದು ನಮ್ಮ ಅಡಚಣೆ ಅಥವಾ ಏನೋ ತಪ್ಪುಗಳು ಕಂಡು ಬಂದರೆ ಕೂಡ, ಅಥವಾ ನಮ್ಮ ಒಳ್ಳೆಯದನ್ನು ಕೂಡ ಅವರು ಸರಿಪಡಿಸಿ ಹೀಗೆ ಆಗಿದೆ ವಿನಯ, ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿಕೊಂಡು ಒಳ್ಳೆಯ ನಮ್ಮ ಒಂದು ಕಾರ್ಯಗಳನ್ನು ತರಿಸಬೇಕಾಗಿದೆ. ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಕೂಡ ಹಾಗಾಗಿ ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಕೆಲಸಗಳನ್ನು ಕೂಡ ಮಾಡೋದಾದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗೆ ನಾವು ತುಂಬ ಅವರನ್ನು ಮೊದಲನೇದಾಗಿ ನಾವು ಅವರನ್ನು ಗುರುತಿಸುತ್ತಿದ್ದೇನೆ. ಅವರಿಗೆ ತುಂಬ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿರುವ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ, ನನ್ನನ್ನು ಗುರುತಿಸಿದ್ದಕ್ಕೆ ದಲಿತ ಸೇವಾ ಸಂಘಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನಗೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ನಾವು ಈ ಜೈ ಭೀಮ್ ಟ್ರೋಫಿ ಆಯೋಜಿಸಿದಂದರೆ ವಿಕಲಚೇತನ ವಿದ್ಯಾರ್ಥಿಗೆ ಧನ ಸಹಾಯ ಕೊಡುವುದು ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳಿಗೆ ಅಗತ್ಯವಾಗಿರುವ ವಸ್ತು ಅದನ್ನು ನೀಡುವಕ್ಕೆ ನಾವು ಈ ಜೈ ಭೀಮ್ ಟ್ರೋಫಿ ಮಾಡಿದ್ವಿ. ಈಗ ಆ ಪ್ರಕಾರ ವಿಕಲಚೇತನ ವಿದ್ಯಾರ್ಥಿಯವರು ಬಾಡಿಗೆ ಮನೆಯಲ್ಲಿದ್ದರು ಇಲ್ಲಿ ಕೊಣಜಲ್ಲಿ. ಈಗ ಅವರು ಮನೆಯನ್ನು ಶಿಫ್ಟ್ ಮಾಡಿ ದೂರ ಇರುವುದರಿಂದ ನಾಳೆ ಅವರು ಶಾಲೆಗೆ ಬರುವಾಗ ಅಥವಾ ನಾಡ್ದು ಅವರ ಕೈಯಲ್ಲೇ ನಾವು ಕೊಡ್ತೇವೆ. ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ಇಲ್ಲಿಯ ಪ್ರಾಧ್ಯಾಪಕರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯವರು ಬಂದಿದ್ದಾರೆ. ಅವರಿಗೆ ನಾವು ತಂದಿದ್ದೇವೆ, ಅದನ್ನು ಈಗ ಅವರಿಗೆ ನೀಡ್ತೇವೆ. ಮೊದಲಾಗಿ ನಾವು ಅಂಗನವಾಡಿ ಕೇಂದ್ರ ಅಸೇಗೋಳಿ KSRP ಇವರಿಗೆ ನೀಡ್ತಿದ್ದೇವೆ. ಇದನ್ನು ನಮ್ಮ ಪವನ್ ಕುಮಾರ್ KE ಮೆಸ್ಕಾಂ ಇಲಾಖೆ ಇವರು ಅದನ್ನು ನೀಡಬೇಕೆಂದು ಫೈನಲ್ ಹನಾಹನಿಯಲ್ಲಿ ಎಡಿಎಂ ಡ್ರ್ಯಾಗನ್ಸ್ ಹಾಗೂ ಟೀಮ್ ಲೀಗ್ ಲೆಜೆಂಡ್ಸ್ ಈ ಎರಡು ತಂಡಗಳ ಹನಾಹನಿಯಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಅಂಕಿತ್ ಇವರು ಆಯ್ಕೆಗೊಂಡಿರ್ತಾರೆ. ಲೀಗ್ ಲೆಜೆಂಡ್ಸ್ ತಂಡದಿಂದ ಅಂಕಿತ್ ಇವರು ಬೆಸ್ಟ್ ಬ್ಯಾಟ್ಸ್ಮನ್. ಇವರಿಗೆ
ಶ್ರೀಮತಿ ಆಶಾ ಕಾರ್ಯಕರ್ತರು ವಿನಯ್ ಅವರು ಪ್ರಶಸ್ತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೂ ಬೆಸ್ಟ್ ಬೌಲರ್ ಆಗಿ ಅಫ್ಘಾನ್ ಏರಿಯನ್ ಡ್ರ್ಯಾಗನ್ಸ್ ತಂಡದಿಂದ ಅಫ್ಘಾನ್ ಇವರಿಗೆ ಬೆಸ್ಟ್ ಬೌಲರ್ ಸಿಕ್ಕಿದೆ. ಅಂಗನವಾಡಿ ಟೀಚರ್ ಆಗಿರುವಂತಹ ವಿಜಯ್ ಅವರು ಪ್ರಶಸ್ತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸತತ 4ನೇ ಬಾರಿಗೆ ಬೆಸ್ಟ್ ಆಲ್ರೌಂಡರ್ ಧನರಾಜ್ ಮಗದೊಮ್ಮೆ ಇವರಿಗೆ ಸಿಕ್ಕಿದೆ. ಶ್ರೀಮತಿ ವಾಣಿ ಮತ್ತೆ ಪುಟ್ಟಮ್ಮ ಟೀಚರ್ ಇಬ್ರು ಸೇರಿ ಕೊಡ್ಬೇಕು. ಸವ್ಯಸಾಚಿ ಪ್ರಶಸ್ತಿ ಏಡಿಎಂ ಡ್ರ್ಯಾಗನ್ಸ್ ನ ಆಟಗಾರ ಧನರಾಜ್ ಇವರಿಂದ. ಹಾಗೂ ಇವತ್ತಿನ ಫೈನಲ್ ಹಣಾಹಣಿಯಲ್ಲಿ 2 ತಂಡ ಕೂಡ ವಿಜಯಿಯಾಗಿದೆ. ಆದ್ರೆ ಪ್ರಶಸ್ತಿಯಲ್ಲಿ ರನ್ನರ್ಸ್ ಆಗಿ ಲೀಗ್ ಲೆಜೆಂಡ್ಸ್ ತಂಡ ಈಗಾಗಲೇ ರನ್ನರ್ಸ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎಲ್ಲ ಆಟಗಾರರು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿರುವ ಎಲ್ಲರೂ ಸೇರಿ ಪ್ರಶಸ್ತಿಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಗದೊಮ್ಮೆ 4ನೇ ಬಾರಿ ದೀಕ್ಷಿತ್ ಜೋಗಿಯ ಕಪ್ತಾನಕಿಯೊಂದಿಗೆ ವಿನ್ನರ್ಸ್ ಆಗಿ ಏಡಿಯನ್ ಡ್ರ್ಯಾಗನ್ಸ್ ತಂಡ ಇವರಿಗೆ ಜೋರಾದ ಚಪ್ಪಾಳೆ. ಎಲ್ಲ ಗಣ್ಯರವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿ ವಿನಂತಿ.